ನಮಸ್ಕಾರ. ಮಂಗಳೂರು ಮಿರರ್ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಕೀರ್ತಿಪುರ. ನಿನ್ನೆಯಿಂದ ವಾಟ್ಸಪ್ ಬಳಕೆದಾರರು ಹೊಸ ರೀತಿಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಕ್ಕೆಲ್ಲ ಕಾರಣ ಪಿಂಕ್ ವಾಟ್ಸಪ್ ಕಲರ್ ಅನ್ನು ಪಿಂಕ್ ಕಲರಿಗೆ ಬದಲಾಯಿಸೋಣ, ಈ ಲಿಂಕ್ ಕ್ಲಿಕ್ ಮಾಡಿ ಎಂದು ಬರೆದಿರುವ ಒಂದು ಸಂದೇಶವು ರಾಜ್ಯದಾದ್ಯಂತ ಲಕ್ಷಾಂತರ ಬಳಕೆದಾರರು ಈ ಸಂದೇಶವನ್ನು ಹಲವಾರು ಗ್ರೂಪ್ಗಳಲ್ಲಿ ಮತ್ತೆ ವೈಯಕ್ತಿಕವಾಗಿ ಸಂದೇಶ ರೂಪದಲ್ಲಿ ಬಂದಿರುವುದನ್ನು ನೋಡಿದ್ದಾರೆ. ಕೆಲವರು ಲಿಂಕ್ ಕ್ಲಿಕ್ ಮಾಡಿದ್ದಾರೆ. ಇನ್ನೂ ಕೆಲವು ವಿದ್ಯಾವಂತ ಮಂದಿ ಇಂತಹ ಲಿಂಕ್ಗಳೆಲ್ಲವೂ ಸೈಬರ್ ಕಳ್ಳರ ಕುತಂತ್ರ ಎಂದುಕೊಂಡು ಸುಮ್ಮನಾಗಿದ್ದಾರೆ. ವಾಟ್ಸಪ್ ಆ್ಯಪ್ ಅನ್ನು ಗುಲಾಬಿ ಬಣ್ಣಕ್ಕೆ ತಿರುಗಿಸೋಣ, ನೋಡಲು ಚಂದವಾಗಿರುತ್ತದೆ ಎಂದುಕೊಂಡು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣವೇ ಅದು ಯಾವುದೋ ಫೈಲ್ ಇನ್ಸ್ಟಾಲ್ ಮಾಡಬೇಕು ಎಂದು ಕೇಳುತ್ತದೆ. ಓದದೆ ಕ್ಲಿಕ್ ಮಾಡಿದ್ದೀರಿ. ಆನಂತರ ನಿಮ್ಮ ವಾಟ್ಸಪ್ ಸಂಪರ್ಕ ಸಂಖ್ಯೆಗಳು, ನೀವಿರುವ ಗ್ರೂಪ್ಗಳಿಗೆಲ್ಲವೂ ಈ ಸಂದೇಶವು ತನ್ನಿಂತಾನೇ ರವಾನೆಯಾಗುತ್ತದೆ. ಸಾಮಾನ್ಯವಾಗಿ ಇವೆಲ್ಲವೂ ವೈರಸ್ ಇದ್ದಂತೆ. ಸೈಬರ್ ಕ್ರಿಮಿನಲ್ಗಳು ಯಾವುದೇ ಮೊಬೈಲ್ ಫೋನ್ನಲ್ಲಿ ಅಡಕವಾಗಿರುವ ಮಾಹಿತಿಗಳನ್ನು, ವಿಶೇಷವಾಗಿ ಬ್ಯಾಂಕಿಂಗ್ ಮಾಹಿತಿಗಳನ್ನು ಕದಿಯಲು ಇಂತಹ ಅದೆಷ್ಟೋ ಲಿಂಕ್ಗಳನ್ನು ಕಳುಹಿಸುತ್ತಾರೆ. ಈ ಲಿಂಕ್ ವಾಟ್ಸಪ್ ಆ್ಯಪ್ ಹೆಸರಿನಲ್ಲಿ ಬಂದಿರುವ ಲಿಂಕ್ನ ವಿಶೇಷತೆ ಏನೆಂದರೆ, ಇನ್ಸ್ಟಾಲ್ ಮಾಡಿದ ತಕ್ಷಣ ಎಲ್ಲ ಸಂಪರ್ಕ ಸಂಖ್ಯೆಗಳಿಗೆ ಮೊದಲೇ ನಿಗದಿಪಡಿಸಿದ ಸಂದೇಶವು ರವಾನೆಯಾಗುತ್ತದೆ. ಕೊರೋನಾ ವೈರಸ್ಗಿಂತಲೂ ವೇಗವಾಗಿ ಹರಡಿದ ಈ ಕುತಂತ್ರಾಂಶವನ್ನು, ಅಂದರೆ ಫೇಕ್ ಆ್ಯಪ್ ಅನ್ನು ನಿಮ್ಮ ಮೊಬೈಲ್ ಫೋನ್ನಿಂದ ಅಳಿಸುವುದು ಸೂಕ್ತ. ಅದನ್ನು ಹೋಮ್ ಸ್ಕ್ರೀನ್ನಿಂದ ಡಿಲೀಟ್ ಮಾಡಿದ ತಕ್ಷಣ ಅದು ಮೊಬೈಲ್ನಿಂದ ಹೋಗೋದಿಲ್ಲ. ಪೂರ್ತಿಯಾಗಿ ಅಳಿಸಬೇಕೆಂದರೆ ಸೆಟ್ಟಿಂಗಿಗೆ ಹೋಗಿ ಆ್ಯಪ್ ಎಂಬಲ್ಲಿಗೆ ಹೋಗಿ ಪಿಂಕ್ ಬಣ್ಣದ ವಾಟ್ಸಪ್ ಲೋಗೋ ಇರುವ ಆ್ಯಪ್ ಕ್ಲಿಕ್ ಮಾಡಿ ಅನ್ಇನ್ಸ್ಟಾಲ್ ಎಂಬ ಬಟನ್ ಒತ್ತಬೇಕು. ಇಂಟರ್ನೆಟ್ ಬಳಸುತ್ತಿದ್ದೀರೆಂದರೆ ಸದಾಕಾಲ ಎಚ್ಚರಿಕೆ ಅತ್ಯಗತ್ಯ.